ಬಿಜೆಪಿ ಪಕ್ಷದ ಕಾರ್ಯಕರ್ತರು ಈಗಾಗಲೇ ಕಾಪು ಕ್ಷೇತ್ರದ ಬಗ್ಗೆ ಹಾಗೂ ಅಭಿವೃದ್ಧಿಯ ಕುರಿತು ಬಹಳಷ್ಟು ಅಪಪ್ರಚಾರ ನಡೆಸುತ್ತಿದ್ದಾರೆ. ಕಾಪು ಕ್ಷೇತ್ರದ ಅಭಿವೃದ್ಧಿ ನಿಮ್ಮ ಕಣ್ಣ ಮುಂದೆ ಇದೆ, ಇದನ್ನು ಅರಿತುಕೊಂಡು ತಪ್ಪು ಮಾಡದೆ ಮತ ಚಲಾಯಿಸಿ ಅಂತ ಕಾಪು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಮಾರ್ ಸೊರಕೆ ಹೇಳಿದ್ದಾರೆ. ಬೆಳಪುವಿನಲ್ಲಿ ಮನೆ ಮನೆ ಮತ ಪ್ರಚಾರ ನಡೆಸಿ ಅವರು ಮಾತನಾಡಿದರು. ಅತ್ಯಾಚಾರ ನಮ್ಮ ಕ್ಷೇತ್ರದ ಆಲೋಚನೆ ಅತ್ಯಾಚಾರ ಅತ್ಯಾಚಾರ ಮೂಳಿಂಚಿನ ಅತ್ಯಾಚಾರ ಮುಕ್ಕೊಂಜಿ ಹಾಕಿ ಮಾಡ್ಕೊಂಡು ಮಾಡ್ರ ಆತನ ಕಾರ್ಯಕರ್ತರನ್ನ ಮಾಡ್ರ ಆತನ ಕಾರ್ಯಕರ್ತರನ್ನ ಮಾಡ್ರಲ್ಲ ಮೂಳ್ದಾಲ ಕೆಲವು ದಿಕ್ಕಡೆ ಕಾರ್ಯಕರ್ತರನ್ನ ಮಾಡ್ರ ಅಣ್ಣ ಆಕ್ಲಕ್ಲ ಆಯ್ತು ದೇಶದ ದಾರ ಆತನ ಮುಕ್ಕೊಂಜಿ ಧರ್ಮನು ಓಡಿಕೊಡು ಧರ್ಮನು ಇದು ಎಂಕ್ಲ 14 ದೇವಸ್ಥಾನದ ಜೀರ್ಣೋದ್ಧಾರ ಬಂತ ಅಪ್ಪಣ್ಣ ಎಂಕ್ಲ ಧರ್ಮದಕ್ಲತ್ತ ಅದ್ರ ದೇವಸ್ಥಾನದ ಅಭಿವೃದ್ಧಿ ಬಂತ ಎಂಕ್ಲ ಧರ್ಮದಕ್ಲತ್ತ ಎಂಕ್ಲಪ್ಪ ಹಿಂದುಲತ್ತ. ಕಾಂಗ್ರೆಸ್ ಮುಖಂಡರಾದ ಜಹೀರ್, ನಿರಂಜನ್ ಶೆಟ್ಟಿ ಮೊದಲಾದವರು ವಿನಯ್ ಕುಮಾರ್ ಸೊರಕೆ ಅವರಿಗೆ ಸಾಥ್ ನೀಡಿದ್ರು.